ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 20ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಆಗಸ್ಟ್ ತಾರೀಕು 20. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸುವ ಈ ಸುವಾರ್ತೆ ನಮಗೆ ಸೌಖ್ಯವನ್ನು ತರಲಿ, ಆಶೀರ್ವಾದವನ್ನು ತರಲಿ ಮತ್ತು ನಮ್ಮನ್ನು ಪ್ರಭುವಿನ ಪ್ರೇಮದಲ್ಲಿ ಆಶೀರ್ವದಿಸಲಿ. ಯೇಸುವಿಗೆ ಸಾಕ್ಷಿಗಳಾಗಿ ಬಾಳುವಂತೆ ಈ ಸುವಾರ್ತೆ ನಮ್ಮನ್ನು ಪ್ರೇರೇಪಿಸಲಿ. ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬಿರಿ ಪ್ರಭುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಮೊದಲನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 56, ವಾಕ್ಯಗಳು 1, 6ರಿಂದ 7. ಸರ್ವೇಶ್ವರ ಸ್ವಾಮಿ ಹೇಳುವುದು ಏನೆಂದರೆ, ನ್ಯಾಯವನ್ನು ಅನುಸರಿಸಿರಿ, ನೀತಿಯನ್ನು ಆಚರಿಸಿರಿ, ಏಕೆಂದರೆ ನಾನು ನೀಡುವ ಮುಕ್ತಿಯು ಬೇಗನೆ ಬರುವುದು, ನಾನು ತರುವ ಸತ್ಸಂಬಂಧವು ಕೂಡಲೇ ಬೆಳಗುವುದು. ಅನ್ಯದೇಶೀಯರಲ್ಲಿ ಯಾರು ಸರ್ವೇಶ್ವರ ಎಂದು ನನ್ನನ್ನು ಅವಲಂಬಿಸಿ ಪೂಜಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸನಾಗಿ ಸಬ್ಬತ್ತಿನ ದಿನವನ್ನು ಒಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ಜೊತೆಗೆ ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸುತ್ತಾರೋ ಅವರೆಲ್ಲರೂ ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು. ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು. ನನ್ನ ಬಲಿಪೀಠದ ಮೇಲೆ ಅವರು ನೀಡುವ ದಹನ ಬಲಿಗಳನ್ನು, ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು. ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಕೀರ್ತನೆ 67. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಜನರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ, ಹರ್ಷಾನಂದವಾಗಲಿ ಜನಾಂಗಗಳಿಗೆ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತೆ ನಮ್ಮ ದೇವನು ಆಶೀರ್ವಾದವನು, ಕೊಟ್ಟಿತೆಮ್ಮ ಭೂಮಿಯ ಸಂತುಷ್ಟ ಬೆಳೆಯನು. ನಮ್ಮೆಲ್ಲರನ್ನು ದೇವನು ಅರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರಿಕೆಯಿಂದ ವಾಚನ, ಅಧ್ಯಾಯ 11, ವಾಕ್ಯಗಳು 13ರಿಂದ 15, 29ರಿಂದ 32. ಸಹೋದರರೇ, ಈಗ ನಾನು ಇಸ್ರಾಯೇಲರಲ್ಲದ ನಿಮ್ಮನ್ನು ಉದ್ದೇಶಿಸಿ ಹೇಳುತ್ತೇನೆ. ನಾನು ನಿಮ್ಮಂತ ಅನ್ಯ ಜನರಿಗೆ ಪ್ರೇಷಿತನಾಗಿ ಕಳುಹಿಸಲ್ಪಟ್ಟವನು. ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮಾಸೂಯೆಯನ್ನು ಮೂಡಿಸಿ ಅವರಲ್ಲಿ ಬಹುಶಃ ಕೆಲವರನ್ನಾದರೂ ಉದ್ಧಾರದ ಮಾರ್ಗಕ್ಕೆ ತರಲು ಸಾಧ್ಯವಾದೀತೆಂದು ನಂಬುತ್ತೇನೆ. ಇಸ್ರಾಯೇಲರು ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಡನೆ ಸಂಧಾನವಾಗಲು ಸಾಧ್ಯವಾಯಿತಾದರೆ ಅವರು ಸ್ವೀಕೃತರಾಗುವಾಗ ಇನ್ನೇನು ತಾನೇ ಸಂಭವಿಸದು? ಸತ್ತವರು ಜೀವಕ್ಕೆ ಎದ್ದು ಬಂದಂತಾಗುವುದಿಲ್ಲವೇ? ದೇವರು ತಾವೇ ನೀಡುವ ವರಗಳನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ. ಇಸ್ರಾಯೇಲರಲ್ಲದ ನೀವು ಹಿಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ. ಆದರೆ ಈಗ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರೂ ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವರೂ ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಂದಿನ ಶುಭ ಸಂದೇಶ ಮತ್ತಾಯನ ಶುಭ ಸಂದೇಶ, ಅಧ್ಯಾಯ 15, 21ರಿಂದ 28. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ
ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಯೇಸು ಆಕೆಗೆ ಒಂದು ಮಾತನ್ನು ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಆದರೂ ಆಕೆ ಯೇಸುವಿಗೆ ಅಡ್ಡಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದಳು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಸ್ವಾಮಿ, ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರುಪಾರನ್ನು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟಳು. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ರಿಲಿಜನ್ ಅಂದ್ರೆ ಧರ್ಮ ಎಂಬ ಪದ ರೆಲಿಗಾರೆ ಅಂದರೆ ಟು ಯುನೈಟ್, ಐಕ್ಯಗೊಳಿಸೋದು ಎಂಬುದಾಗಿದೆ. ಆದರೆ ಇವತ್ತು ಧರ್ಮ ನಮ್ಮನ್ನು ಬೇರ್ಪಡಿಸುತ್ತಾ ಇದೆ. ಮತಾಂಧತೆ ಹಾಗೂ ಅನೇಕ ಭಯೋತ್ಪಾದನೆ ಇವುಗಳು ಸೇರಿಕೊಂಡಾಗ ಧರ್ಮವೇ ಅಧರ್ಮವಾಗಿ ಮಾರ್ಪಡುತ್ತದೆ. ಯೇಸು ಸ್ವಾಮಿ ಯಾವ ಧರ್ಮವನ್ನು ಸ್ಥಾಪಿಸಲು ಬಂದವರಲ್ಲ, ಬದಲಾಗಿ ನಿಜವಾದ ದೇವರಾದ ಸರ್ವೇಶ್ವರ ತನ್ನ ತಂದೆಯ ಪ್ರೀತಿಯನ್ನು ಈ ಲೋಕಕ್ಕೆ ತಿಳಿಸಲು ಮತ್ತು ಈ ಲೋಕವನ್ನು ಪಾಪದ ಕೂಪದಿಂದ ಮೇಲೆತ್ತಿ ರಕ್ಷಿಸಲು ಯೇಸು ಬಂದರು. ಅದಕ್ಕಾಗಿ ಬೈಬಲ್ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯೇಸುವಿನ ಕುರಿತು ಮತ್ತಾಯ 3:17, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ. ಮತ್ತಾಯ 17:5, ಈತನು ನನ್ನ ಪುತ್ರ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ, ನನಗೆ ಪರಮ ಪ್ರಿಯ, ಈತನ ಮಾತಿಗೆ ಕಿವಿಗೊಡಿ. ಯೋಹಾನ 17:3, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿದ ಯೇಸುವನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಪ್ರೇಷದರ ಕಾರ್ಯಕಲಾಪಗಳು 4:12, ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ, ಇವರ ನಾಮವನ್ನು ಬಿಟ್ಟರೆ ಧರೆಯಲ್ಲಿರುವ ಬೇರೆ ಯಾವ ನಾಮದಲ್ಲೂ ನಮಗೆ ಜೀವೋದ್ಧಾರವಿಲ್ಲ. 1 ಕೊರಿಂಥ 8:6, ದೇವರು ಒಬ್ಬರೇ, ಅವರ ಪುತ್ರ ಯೇಸು, ಅವರು ನಮಗಾಗಿ, ಲೋಕಕ್ಕಾಗಿ, ಲೋಕ ರಕ್ಷಣೆಗಾಗಿ ಬಂದರು. ಪ್ರೇಷಿತರ ಕಾರ್ಯಕಲಾಪಗಳು 16:31, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಎಂಬುದಾಗಿ ಪೌಲನು ಸೆರೆಮನೆ ಅಧಿಕಾರಿಗೆ ಹೇಳುತ್ತಾನೆ ಮತ್ತು ಇಡೀ ಕುಟುಂಬವನ್ನು ಅವನು ದೀಕ್ಷಾ ಸ್ನಾನಕ್ಕೆ ತಂದು ಯೇಸುವಿನಲ್ಲಿ ವಿಶ್ವಾಸಿಸುವಂತೆ ಮಾಡುತ್ತಾನೆ. ಆತ್ಮೀಯರೇ, ದೇವರು ಒಬ್ಬರೇ, ಸರ್ವಶಕ್ತ ಕರುಣಾಳು ದೇವರವರಾಗಿದ್ದಾರೆ, ಪ್ರೀತಿ ಸ್ವರೂಪಿ ದೇವರವರಾಗಿದ್ದಾರೆ. ಅದಕ್ಕಾಗಿ ಇವತ್ತು ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಆತ ತನ್ನ ಆ ಪರ್ವತದ ಕುರಿತು, ಅಂದರೆ ಆ ಪ್ರಸನ್ನತೆಯ ಪರ್ವತದ ಕುರಿತು ಹೇಳುತ್ತಾರೆ. ಕೊನೆಗೆ ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ. ಕಥೋಲಿಕ ಅಂದ್ರೆ ಸಾರ್ವತ್ರಿಕ, ಎಲ್ಲರೂ ಪ್ರಾರ್ಥಿಸಬಹುದು. ಅದಕ್ಕಾಗಿ ನಾವು ನೋಡ್ತೀವಿ ಅನೇಕ ಪುಣ್ಯಕ್ಷೇತ್ರಗಳು, ಬಸಿಲಿಕಗಳು, ಅನೇಕ ಜನರು ಬಂದು ಪ್ರಾರ್ಥಿಸುವಾಗ ದೇವರು ಅವರನ್ನು ಕರುಣಿಸುತ್ತಾರೆ. ಏಕೆಂದರೆ ದೇವರು ಒಬ್ಬರೇ, ಅವರ ರಕ್ಷಕ ಪ್ರಭು ಯೇಸು ಮಗ ರಕ್ಷಕರಾಗಿದ್ದಾರೆ. ಈ ಸತ್ಯವನ್ನು ನಾವು ಮನಗಂಡು, ಅದಕ್ಕಾಗಿ ಪವಿತ್ರ ಕಥೋಲಿಕ ಧರ್ಮಸಭೆ ಈ ಸಂವಾದವನ್ನು ನಡೆಸುತ್ತಾ ಇದೆ. ಅನೇಕ ವರ್ಷಗಳಿಂದ ಅಂತರ್ಧರ್ಮೀಯ ಸಂವಾದ ಅಥವಾ ನಮ್ಮ ಕ್ರೈಸ್ತ ಪಂಗಡಗಳ ಜೊತೆ ಸಂವಾದ. ಈ ಸಂವಾದದ ಉದ್ದೇಶ ಇಷ್ಟೇ, ಇತರ ಧರ್ಮದಲ್ಲಿರುವ ಕೆಲವು ಅಂಶಗಳು, ಈ ಸತ್ಯದ ಅಂಶಗಳು ಎಲ್ಲ ಕಡೆ ಇವೆ, ಒಳ್ಳೆತನ ಎಲ್ಲ ಕಡೆ ಇದೆ, ಅದನ್ನು ನಾವು ತೆಗೆದುಕೊಂಡು ಒಟ್ಟಿಗೆ ಜೊತೆಯಾಗಿ ನಾವು ಸಾಗುವುದು, ಇದು ಬಹಳ ಮುಖ್ಯ. ಇವತ್ತು ಮನುಷ್ಯನು ಸ್ವಾರ್ಥದಿಂದ ವಿಶ್ವ ನಲುಗುತ್ತಾ ಇದೆ. ಭೂಕಂಪಗಳು, ಪ್ರಾಕೃತಿಕ ವಿಕೋಪಗಳು ಅಥವಾ ಮನುಷ್ಯ ಮಾಡುವ ಅನೈತಿಕ ಕಾರ್ಯಗಳ ಮೂಲಕ ವಿಶ್ವವೇ ಅಲ್ಲೋಲ ಕಲ್ಲೋಲವಾಗ್ತದೆ. ಈ ವಿಶ್ವವೂ ಕೂಡ, ಸೃಷ್ಟಿಯೂ ಕೂಡ ತನ್ನ ರಕ್ಷಣೆಗೆ ಹಾತೊರೆಯುತ್ತಾ ಇದೆ ಎಂದು ಬೈಬಲ್ ಗ್ರಂಥ ಹೇಳುತ್ತೆ. ಆತ್ಮೀಯರೇ, ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ, ನಾವು ಯಾವುದೇ ಕೊಚ್ಚಿಕೊಳ್ಳಲು ನಮಗೆ ಆಸ್ಪದವಿಲ್ಲ. ಯಾಕೆಂದರೆ ಈ ಇಸ್ರಾಯೇಲ್ ಜನರು ಅವಿಧೇಯರಾದ್ದರಿಂದ ಅನ್ಯ ಧರ್ಮದವರಿಗೆ ಸುವಾರ್ತೆ ಆಲಿಸುವ ಒಂದು ಆಶೀರ್ವಾದ ಸಿಕ್ಕಿತು. ಅದಕ್ಕಾಗಿ ನಾವು ಹೆಚ್ಚಳ ಪಡಬೇಕಾಗಿಲ್ಲ. ಅವರ ಅವಿಧೇಯತೆ ನಮಗೆ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಆದರೆ ಒಂದು ದಿನ ಅವರು ವಿಧೇಯರಾಗಿ ದೇವರು ಅವರನ್ನು ಕೂಡ ತಮ್ಮೊಡನೆ ಕರೆದು ತರುವರು ಎಂಬುದಾಗಿ ಸಂತ ಪೌಲರು ನಮಗೆ ಹೇಳುತ್ತಾರೆ.
ನೋಡಿ, ಇಸ್ರಾಯೇಲರಲ್ಲದ ನೀವು ಇನ್ನೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ. ಆದರೆ ಈಗ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತ ನೀವು ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರೂ ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವರೂ ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಆದ್ದರಿಂದ ದೇವರ ಕರುಣೆ ನಮಗೆಲ್ಲರಿಗೂ ಬೇಕಾಗಿದೆ ಆತ್ಮೀಯರೇ. ನಾವು ನೋಡ್ತೀವಿ, ಇಸ್ರೇಲ್ ಜನಾಂಗ ಅದನ್ನು ಕಳೆದುಕೊಂಡಾಗ ಅನ್ಯ ಧರ್ಮದವರಿಗೂ ಇತರರಿಗೂ ನಮಗೂ ಈ ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಕೀರ್ತಿಸಲಿ ದೇವ ಸಂಕೀರ್ತಿಸಲಿ ನಿನ್ನನು, ಏಕೆಂದರೆ ನೀವು ಈ ಜಗದಲ್ಲಿ ತೀರ್ಪಿಡುತ್ತೀರಿ, ನೀವು ಜೀವೋದ್ಧಾರ ನೀಡುತ್ತೀರಿ, ನೀವು ಸಂತುಷ್ಟ ಬೆಳೆಯನ್ನು ಆಶೀರ್ವಾದವನ್ನು ಕರುಣಿಸುತ್ತೀರಿ, ಅನುಗ್ರಹಿಸುತ್ತೀರಿ. ಇಂದಿನ ಶುಭ ವಾರ್ತೆಯಲ್ಲಿ ಅಥವಾ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ಒಂದು ಮಹಿಳೆ, ಸಿದೋನ್ ಪ್ರಾಂತ್ಯಕ್ಕೆ ಸೇರಿದ ಮಹಿಳೆ, ಕಾನಾನ್ ನಾಡಿನ ಮಹಿಳೆ ಒಬ್ಬಳು, ಅವಳು ಯೇಸು ಹತ್ರ ಬರ್ತಾಳೆ. ಯೇಸು ಸ್ವಾಮಿ ಸಿದೋನ್ ನಾಡಿಗೆ ಹೋಗ್ತಾರೆ, ಕಾನಾನ್ ನಾಡಿನ ಮಹಿಳೆ ಒಬ್ಬಳು ಬರ್ತಾಳೆ. ಆ ಮಹಿಳೆಯ ಉದ್ದೇಶ ಏನಿತ್ತಂದ್ರೆ, ಸ್ವಾಮಿ ದಾವಿದ ಕುಲಪುತ್ರರೇ ನನಗೆ ದಯೆ ತೋರಿ. ನಾವೇನು ಹೇಳಿದ್ವಿ, ದೇವರು ಕರುಣೆ ತೋರ್ತಾರೆ. ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ. ಈ ಮಗಳು ಎಲ್ಲಾ ಕಡೆ ಹೋಗಿ ಸೋತು ಹೋಗಿದ್ದಿರಬಹುದು, ದುಡ್ಡು ಖರ್ಚು ಮಾಡಿದ್ದಿರಬಹುದು, ಆದರೆ ಆಕೆಗೆ ಯಾರೂ ಸೌಖ್ಯ ಕೊಡಲಿಲ್ಲ. ಆಕೆ ಕೂಗಿಕೊಂಡು ಹೋಗ್ತಾ ಇರುವಾಗ ಯೇಸು ಅಡ್ಡನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆವಾಗ ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ. ಪ್ರಾರ್ಥನೆ ಅಂದ್ರೆ ಹಾಗೆ, ಎಡೆಬಿಡದೆ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕಣ್ಣೀರಿಂದ ಪ್ರಾರ್ಥಿಸು, ಬಿಡದೆ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಈ ಮಹಿಳೆ ನಮಗೆ ಒಂದು ಸಾಕ್ಷಿ. ರೋಗ, ಬಾಧೆ, ಪೀಡೆ, ಪಿಚಾಚಿ, ಅನಾರೋಗ್ಯ ಏನೇ ನಮ್ಮಲ್ಲಿ ಬರಲಿ, ನಾವು ಪ್ರಾರ್ಥನೆಯನ್ನು ಬಿಡಬಾರದು. ಆಗ ಯೇಸು ಅಲ್ಲಿರುವ ಅವರ ಜೊತೆಗೆ ಯಹೂದ್ಯರು ಇರ್ತಾರೆ, ಅವರ ದಾಟಿಯಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ. ಏಕೆಂದ್ರೆ ಅವಳು ಅನ್ಯ ಧರ್ಮದವಳಾಗಿದ್ದರಿಂದ ಅವಳನ್ನು ಮುಟ್ಟಿದ್ರೆ, ಮಾತನಾಡಿದ್ರೆ ಇಲ್ಲಿರುವ ಅವರ ಜೊತೆಗಿರುವ ಯಹೂದ್ಯರು ಇವರ ಮೇಲೆ ಅಪವಾದ ಹೊರಿಸಬಹುದು. ಅದಕ್ಕಾಗಿ ಯೇಸು ಸುಮ್ಮನೆ ಇರ್ತಾರೆ. ನೋಡೋಣ, ಯೇಸುಗೆ ಗೊತ್ತಿರಬೇಕು ದೇವರಾದ್ದರಿಂದ ಆ ಮಹಿಳೆಯಲ್ಲಿರುವ ವಿಶ್ವಾಸ, ಅಲ್ಲಿರುವವರ ವಿಶ್ವಾಸವನ್ನು ಬಲಪಡಿಸಲು ಯೇಸು ಸುಮ್ಮನಿದ್ದಿರಬೇಕು. ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ. ಆದರೂ ಆಕೆ ಏನು ಮಾಡಲು ಯೇಸುವಿಗೆ ಅಡ್ಡ ಬಿದ್ದು, ಸ್ವಾಮಿ ಸಹಾಯ ಮಾಡಿ. ನೋಡಿ, ನಮ್ಮಿಂದ ಅಸಾಧ್ಯವಾದಾಗ ದೇವರಿಂದ ಸಾಧ್ಯ ಎಂದು ನಾವು ಅಡ್ಡ ಬೀಳ್ತೀವಿ, ದೇವರ ಮುಂದೆ ನಾವು ಅಡ್ಡ ಬೀಳ್ತೀವಿ, ಸಾಷ್ಟಾಂಗರಾಗ್ತೀವಿ. ಅದಕ್ಕೆ ಯೇಸು ಆ ಯಹೂದ್ಯರ ಮಾತಿನ ದಾಟಿ ಈ ಜನ ಅವರನ್ನು ನಾಯಿಗಳಿಗೆ ಹೋಲಿಸುತ್ತಿದ್ರು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ. ನೋಡಿ, ನಾವು ಯೋಚನೆ ಮಾಡ್ಬೋದು, ಯೇಸು ಆ ಮಗಳಿಗೆ ನಾಯಿಗೆ ಸರಿ ಮಾಡಿದ್ರು ಅಂತೇಳಿ. ಆದ್ರೆ ನಾಯಿ ನಿಯತ್ತಿನ ಪ್ರಾಣಿ. ಆದ್ರೆ ಅಲ್ಲಿರುವವರು, ಅವರು ಈ ಬೇರೆ ಪಂಗಡದವರು ಇರ್ಬೋದು, ಈ ಧರ್ಮದವರು ಇರ್ಬೋದು, ಅವರನ್ನು, ಏಕೆಂದ್ರೆ ಅವರು ಯಹೂದ್ಯರಲ್ಲ, ಅದಕ್ಕಾಗಿ ಕೀಳಾಗಿ ಕಾಣುತ್ತಿದ್ರು. ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ ನೋಡಿ, ಆಕೆಯ ದೀನತೆ, ಸರಳತೆ, ವಿಧೇಯತೆ, ಸಮರ್ಪಣೆ, ವಿಧೇಯತೆಯಲ್ಲಿ ದೇವರ ಕರುಣೆ ಸಿಗುತ್ತೆ. ಅದನ್ನೇ 2ನೇ ವಾಚನದಲ್ಲಿ ನಾವು ಆಲಿಸಿದ್ವಿ. ಅದು ನಿಜ ಸ್ವಾಮಿ. ನಾಯಿಗಳಾದರೂ ಏನ್ ಮಾಡ್ತಾರೆ, ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರು ಪಾರುಗಳನ್ನು ತಿನ್ನುತ್ತವೆ ಅಲ್ಲವೇ? ಎಂತಹ ವಿಶ್ವಾಸ ನೋಡಿ ಆತ್ಮೀಯರೇ. ನಮಗೆ ನೀವು ಆ ಯಜಮಾನನ ಸ್ಥಾನ ಕೊಡದಿದ್ರೂ ಪರವಾಗಿಲ್ಲ. ನೋಡಿ, ಆಕೆಯಲ್ಲಿರುವ ಒಳ್ಳೆತನ, ಆಕೆಯಲ್ಲಿರುವ ದೇವರ ಪ್ರೀತಿ. ಆಕೆ ಏನ್ ಮಾಡ್ತಾಳೆ, ಆ ಚೂರು ಪಾರುಗಳು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟಳು. ಆಗ ಯೇಸು, ತಾಯಿ, ನೋಡಿ ಯೇಸುನ ಮಾತು ನೋಡಿ, ತಾಯಿ, ಅಮ್ಮ, ಎಂತ ಒಳ್ಳೆ ಮಾತು ಹೇಳಿದ್ಯಮ್ಮ ನೀನು. ನಿನ್ನ ವಿಶ್ವಾಸ ಅಚಲವಾದುದು. ಯಾರೂ ನಿನ್ನ ವಿಶ್ವಾಸ ಅಲುಗಾಡಿಸಲು ಸಾಧ್ಯವಿಲ್ಲ. ಆದ್ರೆ ನಿನ್ನ ವಿಶ್ವಾಸ ಅಚಲವಾದುದು. ನಿನ್ನ ಕೋರಿಕೆ ನೆರವೇರಲಿ ಎಂದಳು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಇವತ್ತು ಅಚಲ ವಿಶ್ವಾಸದಿಂದ, ಚಂಚಲ ಅಲ್ಲ, ಅಚಲ ವಿಶ್ವಾಸದಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಕೋರಿಕೆಯನ್ನು ಕರುಣಿಸುತ್ತಾರೆ, ನಮ್ಮ ಅನಾರೋಗ್ಯದಿಂದ ನಮಗೆ ಬಿಡುಗಡೆ ಕೊಡ್ತಾರೆ, ನಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇವೆ. ಯೇಸುವೆ, ನಿಮ್ಮ ನಾಮದಲ್ಲಿ ನಾವು ಇವತ್ತು ಪ್ರಾರ್ಥಿಸುವಾಗ ಹೇಗೆ ಆ ಸ್ತ್ರೀಯ ವಿಶ್ವಾಸದ ಮೇಲೆ ಆಶೀರ್ವಾದ ಕೊಟ್ರಿ, ನಮ್ಮ ವಿಶ್ವಾಸ ಹೆಚ್ಚಿಸಿರಿ. ನಮ್ಮಲ್ಲಿರುವ
ಸಂಶಯಗಳನ್ನು ದೂರ ಮಾಡಿರಿ. ನಮಗೆ ಅದ್ಭುತಗಳನ್ನು ಕರುಣಿಸಿರಿ. ಅಂಧಕಾರ ಬಂಧನಗಳಿಂದ, ರೋಗ ರುಜಿನಗಳಿಂದ, ಸಾಲ ಸೋಲುಗಳಿಂದ ಬಿಡುಗಡೆ ಕೊಡಿರಿ ಪ್ರಭುವೆ. ನಮ್ಮ ಕುಟುಂಬದ ಮೇಲೆ, ಮಕ್ಕಳ ಮೇಲೆ, ಜೀವನ ಸಂಗಾತಿಯರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ ಪ್ರಭುವೆ. ಇಡೀ ವಿಶ್ವದ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಟಚ್, ಸ್ಪರ್ಶಿಸುವೆ, ಗುಣಪಡಿಸುವೆ, ಅಭಿಷೇಕಿಸುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ತಂದೆಯೇ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ನಿಮ್ಮ ವಾಟ್ಸಪ್ ಮೂಲಕ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಳ್ಳಿರಿ. ಆಮೇನ್.